ಪಿಯುಸಿಯ ಪದ್ಯ ಭಾಗವಾದಂತಹ ಕದಡಿದ ಸಲಿಲಂ ತಿಳಿವಂದದೆ ನಾಗಚಂದ್ರ ಬರೆದಿರುವಂತಹ ಈ ಒಂದು ಪದ್ಯವನ್ನ ಸಂಪೂರ್ಣವಾದಂತಹ ನೋಟ್ಸ್ ಅನ್ನ ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದೆ ಪುನರ್ಬಿ ಎಜು ಸಂಸ್ಕಾರ್. ಈ ಒಂದು ವಿಡಿಯೋವನ್ನು ನೋಡೋದಕ್ಕಿಂತ ಮುಂಚೆ ಇನ್ನೂ ಕೂಡ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವಾ? ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಆಗಿ, ಹಾಗೇನೆ ಹೆಚ್ಚಿನ ಒಂದು ವಿಡಿಯೋಗಳಿಗಾಗಿ ನೋಟಿಫಿಕೇಶನ್ ಐಕಾನ್ ಬೆಲ್ ಅನ್ನ ಕ್ಲಿಕ್ ಮಾಡಿ, ಲೈಕ್ ಮಾಡಿ, ಈ ಒಂದು ವಿಡಿಯೋವನ್ನ ಎಲ್ಲರಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ ಈ ಒಂದು ಸಂಪೂರ್ಣವಾದಂತಹ ನೋಟ್ಸ್ ಅನ್ನ ಈಗ ತಿಳ್ಕೊಳ್ಳೋಣ. ಮೊದಲನೇ ಒಂದು ವಾಕ್ಯದಲ್ಲಿ ಉತ್ತರಿಸಿ. ಅದರಲ್ಲಿ ಮೊದಲನೇ ಪ್ರಶ್ನೆಯನ್ನ ನಾವು ಇವಾಗ ತೆಗೆದುಕೊಳ್ಳೋಣ. ರಾವಣನ ಎದುರು ಪ್ರತ್ಯಕ್ಷವಾದ ವಿದ್ಯಾ ದೇವತೆ ಯಾರು? ರಾವಣನ ಎದುರು ಪ್ರತ್ಯಕ್ಷವಾದ ವಿದ್ಯಾ ದೇವತೆ ಬಹುರೂಪಿಣಿ ವಿದ್ಯೆ. ಯಾರನ್ನು ಕೊಲ್ಲುವುದಿಲ್ಲವೆಂದು ವಿದ್ಯಾ ದೇವತೆ ಹೇಳಿತು? ರಾಮ ಲಕ್ಷ್ಮಣರನ್ನ ಕೊಲ್ಲುವುದಿಲ್ಲವೆಂದು ವಿದ್ಯಾ ದೇವತೆ ಹೇಳಿತು. ಇನ್ನು ಮೂರನೇ ಪ್ರಶ್ನೆ, ಮಯತನೂಚೆ ಎಂದರೆ ಯಾರು? ಮಯನ ಮಗಳಾದ ಅಂದ್ರೆ ರಾವಣನ ಹೆಂಡತಿ ಮಂಡೋದರಿಯೇ ಮಯತನೂಚೆ. ಇನ್ನು ನಾಲ್ಕನೆಯ ಪ್ರಶ್ನೆಯನ್ನ ನೋಡೋಣ. ಸೀತೆಯನ್ನು ರಾವಣ ಎಲ್ಲಿರಿಸಿದ್ದನು? ಇದಕ್ಕೆ ಸರಿಯಾದ ಉತ್ತರವನ್ನು ನೋಡೋಣ ವಿದ್ಯಾರ್ಥಿ ಮಿತ್ರರೇ. ಸೀತೆಯನ್ನು ರಾವಣ ಪ್ರಮದವನದಲ್ಲಿರಿಸಿದ್ದನು. ಇನ್ನು ಐದನೆಯ ಪ್ರಶ್ನೆ, ರಾವಣನ ಆಗಮನವನ್ನು ಸೀತೆಗೆ ತೋರಿದವರು ಯಾರು? ರಾವಣನ ಆಗಮನವನ್ನ ಸೀತೆಗೆ ತೋರಿದವರು ಕಚರ ಅಂದ್ರೆ ರಾಕ್ಷಸರು ಅಂತ ಹೇಳ್ತೀವಿ, ಕಚರ ಕಾಂತೆಯರು. ಇನ್ನು ಆರನೆಯ ಪ್ರಶ್ನೆಯನ್ನು ನೋಡೋಣ. ಸೀತೆ ಯಾವುದನ್ನು ಹುಲ್ಲಿಗೆ ಸಮಾನವೆಂದು ಭಾವಿಸಿದಳು? ಸೀತೆ ರಾವಣನ ರೂಪವನ್ನ ಹುಲ್ಲಿಗೆ ಸಮಾನವೆಂದು ಭಾವಿಸಿದಳು. ಇನ್ನು ಏಳನೆಯ ಪ್ರಶ್ನೆಯನ್ನು ನೋಡೋಣ. ಸೀತೆ ರಾವಣನನ್ನು ಏನೆಂದು ಬೇಡಿಕೊಂಡನು? ಸೀತೆ ರಾವಣನನ್ನು ಏನೆಂದು ಬೇಡಿಕೊಂಡಳು? ಇದಕ್ಕೆ ಸರಿಯಾದ ಉತ್ತರ ರಾಮನ ಆಯುಷ್ಯ ಮತ್ತು ಪ್ರಾಣದ ವಿಷಯಕ್ಕೆ ಬರಬೇಡ ಎಂದು ಬೇಡಿಕೊಂಡಳು. ಇನ್ನು ಮುಂದಿನ ಪ್ರಶ್ನೆಯನ್ನು ನೋಡೋಣ. ಎಂಟನೆಯ ಪ್ರಶ್ನೆ, ರಾವಣನಿಗೆ ಯಾರ ಬಗ್ಗೆ ವೈರಾಗ್ಯ ಮೂಡಿತು? ರಾವಣನಿಗೆ ಸೀತೆಯ ಬಗ್ಗೆ ವೈರಾಗ್ಯ ಮೂಡಿತು. ಇನ್ನು ಒಂಬತ್ತನೆಯ ಪ್ರಶ್ನೆಯನ್ನು ನೋಡೋಣ. ವಿಭೀಷಣ ಯಾರು? ವಿಭೀಷಣ ರಾವಣನ ತಮ್ಮ. ಇನ್ನು ಹತ್ತನೆಯ ಪ್ರಶ್ನೆಯನ್ನು ನೋಡೋಣ. ಸೌಮಿತ್ರಿ ಎಂದರೆ ಯಾರು? ಸೌಮಿತ್ರಿ ಎಂದರೆ ಸುಮಿತ್ರೆಯ ಮಗ ಲಕ್ಷ್ಮಣ. ಇನ್ನು 2 ಅಂಕದ ಪ್ರಶ್ನೆಗಳನ್ನ ನೋಡೋಣ ವಿದ್ಯಾರ್ಥಿ ಮಿತ್ರರೇ. 2-3 ವಾಕ್ಯಗಳಲ್ಲಿ ಉತ್ತರಿಸಿ. ಅದರಲ್ಲಿ ಮೊದಲನೇ ಪ್ರಶ್ನೆ, ಬಹುರೂಪಿಣಿ ವಿದ್ಯೆಯ ರಾವಣನಿಗೆ ಏನೆಂದು ಆಶ್ವಾಸನೆ ಇತ್ತಿತು? ಬಹುರೂಪಿಣಿ ವಿದ್ಯೆಯು ರಾವಣನಿಗೆ ಏನೆಂದು ಆಶ್ವಾಸನೆ ಇತ್ತಿತು? ಇದಕ್ಕೆ ಸರಿಯಾದ ಉತ್ತರ ಬಹುರೂಪಿಣಿ ವಿದ್ಯೆಯು ಚಕ್ರಧರನಾದ ಲಕ್ಷ್ಮಣನನ್ನ ಚರಮ ವೇಷಧಾರಿಯಾದ ರಾಮನನ್ನ ಉಳಿಸಿ ಉಳಿದವರನ್ನು ಉಳಿಸುವುದಿಲ್ಲ ಅಂದ್ರೆ ಸಾಯಿಸ್ತೀನಿ ಅಂತ ಆಶ್ವಾಸನೆಯನ್ನ ಇಡುತ್ತೆ. ಇನ್ನು ಮುಂದಿನ ಪ್ರಶ್ನೆಯನ್ನು ನೋಡೋಣ. 2 ಅಂಕದ ಪ್ರಶ್ನೆ, ರಾವಣ ತನ್ನ ಅಂತಃಪುರದ ಸ್ತ್ರೀಯರನ್ನು ಹೇಗೆ ಸಂತೈಸಿದನು? ಇದಕ್ಕೆ ಸರಿಯಾದ ಉತ್ತರ ನಿಮಗೆ ಈ ರೀತಿಯಾಗಿ ತೊಂದರೆಯನ್ನು ಮಾಡಿದ ಅಂಗದಾದಿಗಳನ್ನು ಭೂಭಂಗ ಮಾತ್ರದಲ್ಲಿ ಬಂಧಿಸಿ ತಂದು ಅವರಿಗೆ ನಿಮ್ಮ ಮುಂದೆಯೇ ಅನೇಕ ವಿಧವಾಗಿ ಅವಮಾನ ಮಾಡುತ್ತೇನೆಂದು ಸಮಾಧಾನಪಡಿಸಿದನು. ಇನ್ನು 3ನೆಯ ಪ್ರಶ್ನೆಯನ್ನು ನೋಡೋಣ. ಸೀತೆಯ ತಲ್ಲಣಕ್ಕೆ ಕಾರಣವೇನು? ತನ್ನ ಕಡೆ ಬರುತ್ತಿದ್ದ ರಾವಣನನ್ನು ನೋಡಿದ ಸೀತೆ ರಾಮ ಲಕ್ಷ್ಮಣರ ಬಗ್ಗೆ ಇನ್ನೇನು ಕೆಟ್ಟ ಸುದ್ದಿಯನ್ನು ಹೇಳುತ್ತಾನೋ ಎಂದು ತಲ್ಲಣಗೊಂಡಳು. ಇನ್ನು 4ನೆಯ ಪ್ರಶ್ನೆಯನ್ನು ನೋಡೋಣ. ರಾವಣನು ಸೊಕ್ಕಿನಿಂದ ಸೀತೆಯನ್ನ ಉದ್ದೇಶಿಸಿ ಆಡಿದ ಮಾತುಗಳು ಯಾವುವು? ಇದಕ್ಕೆ ಸರಿಯಾದ ಉತ್ತರ ಸೀತೆ, ನನಗೆ ಬಹುರೂಪಿಣಿ ವಿದ್ಯೆ ಒಲಿದಿದೆ, ಇನ್ನು ನನಗೆ ಸರಿಸಾಟಿಯಾದ ಶತ್ರುಗಳು ಯಾರೂ ಇಲ್ಲ. ನೀನು ನಿನ್ನ ಮೆಚ್ಚಿನ ರಾಮನ ಆಸೆಯನ್ನ ಬಿಟ್ಟು ನನ್ನನ್ನ ಇಷ್ಟಪಟ್ಟು ಈ ಸಾಮ್ರಾಜ್ಯ ಸುಖವನ್ನ ಅನುಭವಿಸು ಎಂದು ಸೊಕ್ಕಿನಿಂದ ರಾವಣ ಮಾತನಾಡಿದ. ಇನ್ನು 5ನೆಯ ಪ್ರಶ್ನೆಯನ್ನು ನೋಡೋಣ. ರಾವಣನಿಗೆ ಸೀತೆಯ ಬಗ್ಗೆ ವೈರಾಗ್ಯ ಮೂಡಿದ ಸಂದರ್ಭವನ್ನ ವಿವರಿಸಿ. ರಾವಣನು ಸೊಕ್ಕಿನಿಂದ ಆಡಿದ ಮಾತುಗಳನ್ನು ಕೇಳಿದ ಸೀತೆ ರಾವಣನಲ್ಲಿ ಕರುಣೆಯಿಂದ ನನ್ನ ರಾಮನ ಆಯುಷ್ಯ ಮತ್ತು ಪ್ರಾಣದ ವಿಷಯಕ್ಕೆ ಬರಬೇಡ
ಎಂದು ಹೇಳಿ ಮೂರ್ಛೆ ಹೋದಾಗ ಸೀತೆಯ ಪತಿಭಕ್ತಿಯನ್ನ ಕಂಡು ರಾವಣನಿಗೆ ಸೀತೆಯ ಮೇಲೆ ವೈರಾಗ್ಯ ಮೂಡಿತು. ಇನ್ನು 6ನೆಯ ಪ್ರಶ್ನೆಯನ್ನು ನೋಡೋಣ. ರಾವಣನು ತನ್ನ ಆಪ್ತರನ್ನ ಕುರಿತು ಏನೆಂದು ಹೇಳಿದನು? ಇದಕ್ಕೆ ಸರಿಯಾದ ಉತ್ತರ, ಗುಣ ಪರಿಪಾಲಕಳಾದ ಸೀತೆ ನನಗೆ ಮನಸ್ಸು ಕೊಡಲಿಲ್ಲ. ನನ್ನ ಶ್ರೇಷ್ಠವಾದ ವಸ್ತ್ರ ದೇಹ ಸೌಂದರ್ಯವನ್ನ ಇಷ್ಟಪಡದೆ ಈ ಕೇಚರ ರಾಜ್ಯ ಲಕ್ಷ್ಮಿಯನ್ನ ಹುಲ್ಲು ಕಡ್ಡಿಗೆ ಸಮನಾಗಿ ಭಾವಿಸಿದಳು. ಇಂತಹ ಸಂದರ್ಭದಲ್ಲಿ ಪರಾಕ್ರಮಿಯಾದ ನಾನು ಅವಳನ್ನ ಅಪೇಕ್ಷಿಸಿ ತನ್ನ ಗೌರವವನ್ನು ಕಡಿಮೆ ಮಾಡಿಕೊಳ್ಳುವುದಿಲ್ಲವೆಂದು ಆಪ್ತರಿಗೆ ಹೇಳಿದ. ಇನ್ನು 7ನೆಯ ಪ್ರಶ್ನೆಯನ್ನು ನೋಡೋಣ. ಈಗಲೇ ಸೀತೆಯನ್ನು ರಾಮನಿಗೆ ಒಪ್ಪಿಸಲು ರಾವಣ ಬಯಸಲಿಲ್ಲವೇಕೆ? ಇದಕ್ಕೆ ಸರಿಯಾದ ಉತ್ತರ, ಈಗಲೇ ಸೀತೆಯನ್ನು ರಾಮನಿಗೊಪ್ಪಿಸಿದರೆ ಇದುವರೆಗೂ ನಾನು ಕಾಪಾಡಿಕೊಂಡು ಬಂದ ನನ್ನ ಪರಾಕ್ರಮ, ಅಧಿಕ ಸಾಮರ್ಥ್ಯ, ಶೌರ್ಯ, ಬಿರುದು, ಗೌರವಗಳಿಗೆ ಬೆಲೆ ಸಿಗದಂತಾಗುತ್ತದೆ ಎಂದು ಸೀತೆಯನ್ನು ರಾಮನಿಗೆ ಒಪ್ಪಿಸಲಿಲ್ಲ. ಇನ್ನು 8ನೆಯ ಪ್ರಶ್ನೆಯನ್ನು ನೋಡೋಣ. ರಾವಣನು ಅಂತಿಮವಾಗಿ ಯಾವ ನಿರ್ಧಾರಕ್ಕೆ ಬರುತ್ತಾನೆ? ರಾವಣನು ಯುದ್ಧದಲ್ಲಿ ರಾಮ ಲಕ್ಷ್ಮಣರನ್ನು ಸೋಲಿಸಿ ಅವರ ರಥವನ್ನ ಕಿತ್ತುಕೊಂಡು ಅವರನ್ನ ಸೆರೆ ಹಿಡಿದು ತಂದು ಅನಂತರ ನಾನೇ ಸೀತೆಯನ್ನು ರಾಮನಿಗೆ ಒಪ್ಪಿಸಬೇಕೆಂಬ ನಿರ್ಧಾರಕ್ಕೆ ಬರುತ್ತಾನೆ. ಇದಿಷ್ಟು 2 ಅಂಕದ ಪ್ರಶ್ನೆಗಳು. ಇನ್ನು 4 ಅಂಕದ ಪ್ರಶ್ನೆಗಳನ್ನ ನೋಡೋಣ. ಅದುವೇ 5-6 ವಾಕ್ಯಗಳಲ್ಲಿ ಉತ್ತರಿಸಿ. ಅದರಲ್ಲಿ ಮೊದಲನೇ ಪ್ರಶ್ನೆ, ರಾವಣನು ಬಹುರೂಪಿಣಿ ವಿದ್ಯೆಯನ್ನು ಒಲಿಸಿಕೊಂಡ ಸಂದರ್ಭವನ್ನ ವಿವರವಾಗಿ ಬರೆಯಿರಿ. ಈ ರೀತಿಯಾಗಿ ಆನ್ಯುವಲ್ ಎಕ್ಸಾಮ್ ನಲ್ಲಿ ಕೇಳಿದಾಗ ಯಾವ ರೀತಿಯಾಗಿ ಉತ್ತರವನ್ನ ಬರೀಬೇಕು ಅಂತಂದ್ರೆ ವಿದ್ಯಾರ್ಥಿ ಮಿತ್ರರೇ, ಇದಕ್ಕೆ ಸರಿಯಾದ ಉತ್ತರ, ಸೀತೆಯ ರಕ್ಷಣೆಗೆ ರಾಮ ಲಕ್ಷ್ಮಣರು ಬಂದೇ ಬರುತ್ತಾರೆಂದು ರಾವಣ ಧ್ರುವ ಮಂಡಲದಂತೆ ಚಲಿಸದೆ ಅಂದ್ರೆ ಸ್ಥಿರವಾಗಿ ಮನಸ್ಸನ್ನ ನಿಗ್ರಹಿಸಿಕೊಂಡು ದಿವ್ಯ ಮಂತ್ರಗಳನ್ನ ಹೇಳುತ್ತಾ ಬಹುರೂಪಿಣಿ ವಿದ್ಯೆಯನ್ನ ಒಲಿಸಿಕೊಂಡನು. ಅದು ಮುಂಗಾರಿನ ಸಿಡಿಲಿನ ಆವೇಶವನ್ನು ಮೀರಿಸುವಂತೆ ಯಮನ ನಾಲಗೆಯೇ ಅವತರಿಸಿ ಬಂದಂತೆ ಬಂದು ರಾವಣನ ಎದುರಿನಲ್ಲಿ ಪ್ರತ್ಯಕ್ಷವಾಗಿ ನೀನು ನನ್ನನ್ನು ಬರಮಾಡಿಕೊಂಡ ಉದ್ದೇಶವೇನೆಂದು ಕೈಯನ್ನು ಮುಂದೆ ಚಾಚಿ ಕೇಳಿತು. ಅದು ರಾವಣನ ಇಂಗಿತವನ್ನರಿತು ರಾಮ ಲಕ್ಷ್ಮಣರನ್ನ ಬಿಟ್ಟು ಉಳಿದ ಯಾರನ್ನಾದರೂ ಕೊಲ್ಲುತ್ತೇನೆಂದಾಗ ಅವರಿಬ್ಬರನ್ನ ಬಿಟ್ಟು ಉಳಿದವರ ಅಳಿವು ಅಂದ್ರೆ ಸಾವು ನನಗೆ ತಕ್ಕೆಂದು ಆ ವಿದ್ಯೆಗೆ ತಿಳಿಸಿದ ರಾವಣ ಅದಕ್ಕೆ ನಮಸ್ಕರಿಸಿ ನಂತರ ಶಾಂತಿ ಭವನಕ್ಕೆ ಹೋದನು. ಇನ್ನು ಮುಂದನೆ 2ನೆಯ ಪ್ರಶ್ನೆಯನ್ನು ನೋಡೋಣ. ಪ್ರಮದವನದಲ್ಲಿ ರಾವಣ ಸೀತೆಯರ ನಡುವೆ ನಡೆದ ಸಂಭಾಷಣೆಯನ್ನ ವಿವರಿಸಿ ಅಂತ ಕೇಳಿದ್ದಾರೆ. ಆಗ ನೀವು ಬರೀಬೇಕಾಗುತ್ತೆ ವಿದ್ಯಾರ್ಥಿ ಮಿತ್ರರೇ. ಇದಕ್ಕೆ ಸರಿಯಾದ ಉತ್ತರ, ಪ್ರಮದವನಕ್ಕೆ ರಾವಣನ ಬರುವಿಕೆಯನ್ನು ಕಂಡು ಭಯಪಡುತ್ತಿದ್ದ ಸೀತೆಯನ್ನು ನೋಡಿದ ರಾವಣ ಸೊಕ್ಕಿನಿಂದ ಹೇಳ್ತಾನೆ, ಸೀತೆ, ನನಗೆ ಬಹುರೂಪಿಣಿ ವಿದ್ಯೆ ಸಿದ್ಧಿಸಿದೆ. ಇನ್ನು ನನಗೆ ಸರಿಸಾಟಿಯಾದ ಯಾವ ಶತ್ರುವೂ ಇಲ್ಲ. ನೀನು ನಿನ್ನ ಮೆಚ್ಚಿನ ರಾಮನ ಆಸೆಯನ್ನ ಬಿಟ್ಟು ನನ್ನೊಂದಿಗೆ ಸೇರಿ ಈ ಸಾಮ್ರಾಜ್ಯ ಸುಖವನ್ನು ಅನುಭವಿಸು ಎಂದು ಹೇಳಿದಾಗ ಭಯಗೊಂಡ ಸೀತೆ, ರಾವಣ ನನಗೆ ಕರುಣೆ ತೋರಿಸು, ದಯವಿಟ್ಟು ರಾಮನ ಆಯಸ್ಸು ಮತ್ತು ಪ್ರಾಣದ ವಿಷಯಕ್ಕೆ ಬರಬೇಡ ಎಂದು ರಾವಣನಿಗೆ ಹೇಳುತ್ತಾ ಸೀತೆ ಮೂರ್ಛೆ ಹೋದಳು. ಇನ್ನು 3ನೆಯ ಪ್ರಶ್ನೆಯನ್ನು ನೋಡೋಣ. ರಾವಣನ ಮನಪರಿವರ್ತನೆಯ ಸಂದರ್ಭವನ್ನ ಕವಿ ಹೇಗೆ ಚಿತ್ರಿಸಿದ್ದಾರೆ ವಿವರಿಸಿ ಅಂತ ಕೇಳ್ತಾರೆ. ಅದಕ್ಕೆ ಸರಿಯಾದ ಉತ್ತರ, ರಾವಣನು ಮೂರ್ಛೆ ಹೋದ ಸೀತೆಯ ಪತಿಭಕ್ತಿಯನ್ನ ಕಂಡು ಅವಳ ಮೇಲೆ ಅನುಕಂಪ ಹುಟ್ಟಿ ತನ್ನ ನೀಚ ಕೃತ್ಯಕ್ಕೆ ತನಗೆ ತಾನೇ ಬೈದುಕೊಳ್ತಾನೆ. ಹೇಗೆ ಕಲಕಿ ಹೋದ ನೀರು ತನಗೆ ತಾನೇ ತಿಳಿಯಾಗುತ್ತದೋ, ಸೂರ್ಯನು ತನಗೆ ಅಂಟಿದ ಅಂದ್ರೆ ಹತ್ತಿದ ಸಂಧ್ಯಾ ರಾಗದಿಂದ ಅಂದ್ರೆ ಕತ್ತಲೆಯಿಂದ ಬಿಡಿಸಿಕೊಳ್ಳುತ್ತಾನೋ, ಹಾಗೆಯೇ ಸೀತೆಯ ಮೇಲಿನ ಕಾಮ ವ್ಯಾಮೋಹದಿಂದ ಬಿಡಿಸಿಕೊಂಡ ರಾವಣನಿಗೆ ಸೀತೆಯ ಮೇಲೆ ವೈರಾಗ್ಯ ಉದಿಸುತ್ತೆ. ಉದಾತ್ತರಾದವರಲ್ಲಿ ಮಾತ್ರವೇ ಉಂಟಾಗುವ ಸ್ಥಿರವಾದ ಗೌರವ ಅವನಲ್ಲಿಯೂ ಕೂಡ ಉಂಟಾಯಿತು. ಹಾಗೆ ಇನ್ನು 4ನೇ ಪ್ರಶ್ನೆಯನ್ನು ನೋಡೋಣ. ರಾವಣನಲ್ಲಿ ಕಂಡು ಬಂದ ಪಶ್ಚಾತ್ತಾಪವನ್ನ ಕವಿ ಹೇಗೆ ನಿರೂಪಿಸಿದ್ದಾರೆ. ರಾವಣನಿಗೆ ಸೀತೆಯ ಪತಿಭಕ್ತಿಯನ್ನ ಕಂಡು ಅವಳ ಮೇಲಿನ ಚಂಚಲವಾದ ಕಾಮ ವ್ಯಾಮೋಹ ಹೋಗಿ ಕರುಣೆಯುಂಟಾಗಿ ಪ್ರಾಣ ಪ್ರಿಯರಾದ ಇವರನ್ನ ತನ್ನ ಕರ್ಮ ಒತ್ತಡ ಕಾರಣದಿಂದ
ದೂರ ಮಾಡಿ ಅವರಿಗೆ ದುಃಖವನ್ನುಂಟು ಮಾಡಿ ನಾನು ಸಹ ಅವಿವೇಕಿಯಾಗಿ ಬದುಕಿ ತನ್ನ ಕುಲದ ಗೌರವವನ್ನ ಹಾಳು ಮಾಡಿಕೊಂಡು ಎಲ್ಲರೂ ನನ್ನ ಬಗ್ಗೆ ಕೆಟ್ಟ ಮಾತುಗಳನ್ನಾಡುವಂತೆ ಮಾಡಿಕೊಂಡೆ. ಕಾಮ ವ್ಯಾಮೋಹದ ಚಟಕ್ಕೆ ಬಲಿಯಾಗಿ ತಮ್ಮ ವಿಭೀಷಣನ ಬಹು ಹಿತವಚನವನ್ನು ಕೂಡ ಕೇಳದೆ ಒಳ್ಳೆಯವನಾದ ಅವನನ್ನ ದೂರ ಮಾಡಿದೆ. ತನ್ನ ದುರ್ವ್ಯಸನದಿಂದ ಯಶಸ್ಸನ್ನ, ಉನ್ನತಿಯನ್ನ, ಜನರ ನಂಬಿಕೆಯನ್ನ ಕಳೆದುಕೊಂಡೆ ಎಂದು ಪಶ್ಚಾತ್ತಾಪದಿಂದ ಮಾತನಾಡಿಕೊಳ್ಳುತ್ತಾನೆ. ಇನ್ನು 5ನೆಯ ಪ್ರಶ್ನೆಯನ್ನ ನೋಡೋಣ. ಕದಡಿದ ಸಲಿಲಂ ತಿಳಿಯುವಂತದೆ. ಕಾವ್ಯ ಭಾಗದಲ್ಲಿ ಕಂಡುಬರುವ ರಾವಣನ ವ್ಯಕ್ತಿತ್ವವನ್ನು ವಿಮರ್ಶಿಸಿ ಅಥವಾ ನಿಮ್ಮ ಮಾತುಗಳಲ್ಲಿ ಉತ್ತರಿಸಿ ಅಂತ ಕೇಳಿದ್ರೆ ತುಂಬಾನೇ ಇಂಪಾರ್ಟೆಂಟ್ ಪ್ರಶ್ನೆ. ತುಂಬಾ ಸಲ ಬಂದಿದೆ ವಿದ್ಯಾರ್ಥಿ ಮಿತ್ರರೇ, ಗಮನ ಇಟ್ಟು ಕೇಳಿಸ್ಕೊಳ್ಳಿ. ಇದಕ್ಕೆ ಸರಿಯಾದ ಉತ್ತರ, ಇಲ್ಲಿನ ರಾವಣ ಸದ್ಗುಣೋಪೇತನಾದ ಮಹಾಪುರುಷ, ಪರಸ್ತ್ರೀ ವಿರತಿ ವ್ರತಧಾರಿಯಾದ ರಾವಣನು ಸ್ವಭಾವತಃ ಒಳ್ಳೆಯ ಗುಣವುಳ್ಳವನೇ. ದುರ್ವಿಧಿಯ ಕಾರಣದಿಂದ ಸೀತೆಯನ್ನು ಅಪಹರಿಸಿ ಲಂಕೆಗೆ ಕೊಂಡೊಯ್ಯುತ್ತಾನೆ. ಅವಳನ್ನು ಒಲಿಸಿಕೊಳ್ಳಲು ಯಾವುದೇ ಬಲಾತ್ಕಾರದಿಂದ ವರ್ತಿಸದೆ ಅವಳ ಮನಪರಿವರ್ತನೆಗೆ ಪ್ರಯತ್ನಿಸುತ್ತಾನೆ. ಮುಂದೆ ಸೀತೆ ಮೂರ್ಛೆ ಹೋದಾಗ ಅವಳ ಪತಿಭಕ್ತಿಯನ್ನ ಕಂಡು ಕರುಣೆಯುಂಟಾಗಿ ವೈರಾಗ್ಯ ಹೊಂದುತ್ತಾನೆ. ನಾನು ತಪ್ಪು ಮಾಡಿದೆನೆಂದು ತಿಳಿದು ಸೀತೆಯ ದುಃಖವನ್ನ ಕಂಡು ತಾನೂ ಸಹ ಮರುಗುತ್ತಾನೆ. ನೋಡಿ, ಹಾಗೆ ಮುಂದುವರಿದು ಅದುವರೆಗೆ ಇವನಲ್ಲಿದ್ದ ಕಾಮವ್ಯಾಮೋಹ ಹೋಗಿ ಕದಡಿದ ಸಲಿಲಂ ಅಂದ್ರೆ ನೀರು ತಿಳಿಯಾಗುವಂತೆ ಇವನ ಮನಸ್ಸು ಕ್ರಮೇಣ ತಿಳಿಯಾಗಿ ಸೀತೆಯ ಮೇಲೆ ಗೌರವ ಭಾವ ಉಂಟಾಗುತ್ತದೆ. ನಂತರ ಸೀತೆಯನ್ನು ರಾಮನಿಗೆ ಒಪ್ಪಿಸಬೇಕೆಂದು ಯೋಚಿಸಿ, ಜೊತೆಗೆ ನನ್ನ ಗೌರವಕ್ಕೂ ಧಕ್ಕೆ ಬರದಂತೆ ನೋಡಿಕೊಳ್ಳಲು ಕ್ಷತ್ರಿಯ ಸಹಜವಾದ ಪೌರುಷದ ಪ್ರದರ್ಶನಕ್ಕಾಗಿಯೂ ಯೋಚಿಸಿ ಮುಂದೆ ಯುದ್ಧ ಮಾಡಿ ಯುದ್ಧದಲ್ಲಿ ರಾಮ ಲಕ್ಷ್ಮಣರನ್ನ ಹಿಡಿದು ತಂದು ಸೀತೆಯನ್ನು ರಾಮನಿಗೆ ಒಪ್ಪಿಸಬೇಕೆಂಬ ಉದಾತ್ತವಾದ ಯೋಚನೆಯಲ್ಲಿ ತೊಡಗುತ್ತಾನೆ. ಇದಿಷ್ಟು 5-6 ವಾಕ್ಯಗಳಲ್ಲಿ ಉತ್ತರಿಸಿ. ಇನ್ನು ಸಂದರ್ಭ ಸಹಿತ ವಿವರಿಸಿ ನೋಡೋಣ ವಿದ್ಯಾರ್ಥಿ ಮಿತ್ರರೇ. ಅಲ್ಲಿ ಮೊದಲನೇದು, ಉಳಿದವರ್ ಅಳಿನೇಗೆವುದಾ? ಇದಕ್ಕೆ ಸರಿಯಾದ ಉತ್ತರವನ್ನ ನೋಡೋಣ. ಕವಿ ನಾಗಚಂದ್ರ ಬರೆದಿರುವ ಕದಡಿದ ಸಲಿಲಂ ತಿಳಿವಂದದೆ ಎಂಬ ಕಾವ್ಯ ಭಾಗದಿಂದ ಈ ವಾಕ್ಯವನ್ನು ಆರಿಸಿಕೊಳ್ಳಲಾಗಿದೆ. ರಾವಣ ಬಹುರೂಪಿಣಿ ವಿದ್ಯೆಗೆ ಹೇಳಿದ ಮಾತು ಇದಾಗಿದೆ. ರಾವಣನ ಎದುರಿಗೆ ಬಹುರೂಪಿಣಿ ವಿದ್ಯೆ ಪ್ರತ್ಯಕ್ಷವಾದಾಗ ರಾವಣ ರಾಮ ಲಕ್ಷ್ಮಣರನ್ನು ಕೊಲ್ಲುವ ವಿಷಯವನ್ನು ಪ್ರಸ್ತಾಪಿಸುತ್ತಾನೆ. ಅದಕ್ಕೆ ಅದು ರಾಮ ಲಕ್ಷ್ಮಣರನ್ನ ಬಿಟ್ಟು ಉಳಿದ ಯಾರನ್ನಾದರೂ ಕೊಲ್ಲುತ್ತೇನೆಂದು ಹೇಳಿದಾಗ ಇದಕ್ಕೆ ಪ್ರತಿಯಾಗಿ ರಾವಣ ಉಳಿದವರ ಸಾವು ತನಗೆ ಏತಕ್ಕೆಂದು ಮರು ಪ್ರಶ್ನೆಯನ್ನು ಹಾಕುವ ಸಂದರ್ಭ ಇದಾಗಿದೆ. ಇನ್ನು ಮೇಲಿನ ಸಂದರ್ಭ ಬಹುರೂಪಿಣಿ ವಿದ್ಯೆಯು ಸತ್ಯ, ಧರ್ಮ, ನ್ಯಾಯ, ಪ್ರಾಮಾಣಿಕತೆಗೆ ಹಿಡಿದ ಕೈಗನ್ನಡಿಯಂತಿದೆ. ಇನ್ನು 2ನೆಯ ಒಂದು ಸಂದರ್ಭವನ್ನು ನೋಡೋಣ. ಸಮಧಿಕರ ಜಗತ್ರಯದೊಳೆನ್ನಗೆ. ಈ ಒಂದು ಸಂದರ್ಭಕ್ಕೆ ಸರಿಯಾದ ಉತ್ತರವನ್ನು ನೋಡೋಣ. ಕವಿ ನಾಗಚಂದ್ರ ಬರೆದಿರುವ ಕದಡಿದ ಸಲಿಲಂ ತಿಳಿವಂದದೆ ಎಂಬ ಕಾವ್ಯ ಭಾಗದಿಂದ ಈ ವಾಕ್ಯವನ್ನು ಆರಿಸಿಕೊಳ್ಳಲಾಗಿದೆ. ರಾವಣನು ತನಗೆ ತಾನೇ ಹೇಳಿಕೊಂಡ ಮಾತನ್ನು ಕವಿಯಲ್ಲಿ ವರ್ಣಿಸಿದ್ದಾನೆ. ಶಾಂತಿಚಿನ ಭವನದಲ್ಲಿ ಮಹಾಪೂಜೆಯನ್ನ ಮಾಡಿಸಿ ಬಹುರೂಪಿಣಿ ವಿದ್ಯೆಯನ್ನ ಉಳಿಸಿಕೊಂಡು ಅದರ ವಿದ್ಯಾ ಪ್ರಭಾವವನ್ನ ಪರೀಕ್ಷಿಸಿ ಸಂತೋಷಪಟ್ಟು ನಂತರ ಅಹಂಕಾರದಿಂದ ನನಗೆ 3 ಲೋಕದಲ್ಲಿ ಸಮಬಲರಾದವರು ಯಾರು ಇಲ್ಲ, ಯುದ್ಧದಲ್ಲಿ ತನ್ನನ್ನು ಗೆಲ್ಲುವವರು ಯಾರು ಇಲ್ಲವೆಂದು ಗರ್ವ ಪಡುವ ಸಂದರ್ಭ ಇದಾಗಿದೆ. ಈ ಸಂದರ್ಭ ರಾವಣನ ಅಹಂಕಾರಕ್ಕೆ ಹಿಡಿದ ಕೈಗನ್ನಡಿಯಂತಿದೆ. ಇನ್ನು 3ನೆಯ ಸಂದರ್ಭವನ್ನ ನೋಡೋಣ. ಏನು ಕೇಳ್ದಪ್ಪನೋ ಪೊಲ್ಲ ವಾರ್ತೆಯನ್. ಕವಿ ನಾಗಚಂದ್ರ ಬರೆದಿರುವ ಕದಡಿದ ಸಲಿಲಂ ತಿಳಿವಂದದೆ ಎಂಬ ಕಾವ್ಯ ಭಾಗದಿಂದ ಈ ವಾಕ್ಯವನ್ನು ಆರಿಸಿಕೊಳ್ಳಲಾಗಿದೆ. ಸೀತೆ ತನಗೆ ತಾನೇ ಸ್ವಗತದ ದಾಟಿಯಲ್ಲಿ ಹೇಳಿಕೊಳ್ಳುವ ಮಾತು ಇದಾಗಿದೆ. ಭ್ರಮದ ವನದಲ್ಲಿದ್ದ ಸೀತೆ ರಾವಣನ ಬರುವಿಕೆಯನ್ನ ಕಂಡು ಭಯಪಟ್ಟು ಈ ರಾವಣ ರಾಮ ಲಕ್ಷ್ಮಣರ ಬಗ್ಗೆ ಯಾವ ಕೆಟ್ಟ ಸುದ್ದಿಯನ್ನು ಹೇಳುತ್ತಾನೋ ಎಂದು ಭಯಪಡುವ ಸಂದರ್ಭ ಇದಾಗಿದೆ. ಮೇಲಿನ ಸಂದರ್ಭ ಸೀತೆಯ ಪತಿಪ್ರೇಮ ಮತ್ತು ರಾವಣನ ಮೇಲಿನ ಭಯಕ್ಕೆ ಹಿಡಿದ ಕೈಗನ್ನಡಿಯಾಗಿದೆ. ಇನ್ನು 4ನೆಯ ಒಂದು ಸಂದರ್ಭವನ್ನು ನೋಡೋಣ. ಅಸಾಧ್ಯವಪ್ಪ ಮರುವಕ್ಕಮಿಲ್ಲ. ಕವಿ ನಾಗಚಂದ್ರ ಬರೆದಿರುವ ಕದಡಿದ ಸಲಿಲಂ ತಿಳಿವಂದದೆ ಎಂಬ ಕಾವ್ಯ ಭಾಗದಿಂದ ಈ ಒಂದು ವಾಕ್ಯವನ್ನು ಆರಿಸಿಕೊಳ್ಳಲಾಗಿದೆ. ರಾವಣನು ಸೀತೆಗೆ ಹೇಳಿದ ಮಾತು ಇದಾಗಿದೆ.
ಸೀತೆಯನ್ನ ಒಲಿಸಿಕೊಳ್ಳಲು ಪ್ರಮದವನಕ್ಕೆ ಬಂದ ರಾವಣನು, ಸೀತೆ ನನಗೆ ಬಹುರೂಪಿಣಿ ವಿದ್ಯೆ ಸಿದ್ಧಿಸಿದೆ, ಹಾಗಾಗಿ ನನಗೆ ಸರಿಸಾಟಿಯಾದ ಯಾವ ಶತ್ರುವೂ ಇಲ್ಲ, ಹಾಗಾಗಿ ನೀನು ನಿನ್ನ ಮೆಚ್ಚಿನ ರಾಮನ ಆಸೆಯನ್ನ ಬಿಟ್ಟು ನನ್ನನ್ನು ಒಪ್ಪಿಕೊಂಡು ಈ ಸಾಮ್ರಾಜ್ಯ ಸುಖವನ್ನ ಅನುಭವಿಸು ಎಂದು ಹೇಳುವಾಗ ಈ ಸಂದರ್ಭ ಬಂದಿದೆ. ಈ ಸಂದರ್ಭ ರಾವಣನ ಮೋಸದ ಪ್ರವೃತ್ತಿಗೆ ಹಿಡಿದ ಕೈಗನ್ನಡಿ ಅಂತಿದೆ. ಇನ್ನು ಐದನೆಯ ಒಂದು ಸಂದರ್ಭವನ್ನ ನೋಡೋಣ. ಏನಪ್ಪ ಐದನೆಯ ಸಂದರ್ಭ ಅಂತಂದ್ರೆ, ರಘುತನೂಜನಾಯು ಪ್ರಾಣಂ ಬಗೆರಂ ಭಾರದಿದು. ಕವಿ ನಾಗಚಂದ್ರರವರು ಬರೆದಿರುವಂತಹ ಕದಡಿದ ಶ್ರೀಲಂ ತಿಳಿವೊಂದದೆ ಎಂಬ ಕಾವ್ಯ ಭಾಗದಿಂದ ಈ ವಾಕ್ಯವನ್ನು ಆರಿಸಿಕೊಳ್ಳಲಾಗಿದೆ. ಸೀತೆ ರಾವಣನಿಗೆ ಹೇಳಿದ ಮಾತು ಇದಾಗಿದೆ: ರಾವಣನು ನನಗೆ ಬಹುರೂಪಿಣಿ ವಿದ್ಯೆ ಸಿದ್ಧಿಸಿದೆ, ಇನ್ನು ಯಾವ ಶತ್ರುವು ಲೆಕ್ಕವಿಲ್ಲ, ನೀನು ಆ ರಾಮನ ಆಸೆಯನ್ನ ಬಿಟ್ಟು ನನ್ನನ್ನು ಇಷ್ಟಪಟ್ಟು ಈ ಸಾಮ್ರಾಜ್ಯ ಸುಖವನ್ನ ಅನುಭವಿಸು ಎಂದು ಗರ್ವದಿಂದ ಹೇಳಿದಾಗ ಅದಕ್ಕೆ ಹೆದರಿದ ಸೀತೆ, ರಾವಣನೇ, ದಯವಿಟ್ಟು ನನ್ನ ರಾಮನ ಆಯಸ್ಸು ಮತ್ತು ಪ್ರಾಣದ ವಿಷಯಕ್ಕೆ ಬರಬೇಡ ಎಂದು ಬೇಡುತ್ತಾ ಸೀತೆ ಮೂರ್ಛೆ ಹೋಗುವ ಸಂದರ್ಭ ಇದಾಗಿದೆ. ಈ ಸಂದರ್ಭ ಸೀತೆಯ ಪತಿ ಪ್ರೇಮಕ್ಕೆ ಹಿಡಿದ ಕೈಗನ್ನಡಿ ಅಂತಿದೆ. ಇನ್ನು ಆರನೆಯ ಸಂದರ್ಭ ನೋಡೋಣ. ಕದಡಿದ ಸಲಿಲಂ ತಿಳಿವೊಂದದೆ. ಕವಿ ನಾಗಚಂದ್ರ ಬರೆದಿರುವ ಕದಡಿದ ಸಲಿಲಂ ತಿಳಿವೊಂದದೆ ಎಂಬ ಕಾವ್ಯ ಭಾಗದಿಂದ ಈ ವಾಕ್ಯವನ್ನ ಆರಿಸಲಾಗಿದೆ. ಕವಿ ಮಾತು ಇದಾಗಿದೆ: ರಾವಣನ ಅಹಂಕಾರದ ಮಾತಿನಿಂದ ಭಯಪಟ್ಟು ಮೂರ್ಛೆ ಹೋದಂತಹ ಸೀತೆಯನ್ನು ಮತ್ತು ಆಕೆಯ ಪತಿಭಕ್ತಿಯನ್ನು ಕಂಡು ಮೂಲತಃ ಸದ್ಗುಣೋಪೇತನಾದ ರಾವಣನಿಗೆ ಸೀತೆಯ ಮೇಲೆ ಕರುಣೆಯುಂಟಾಗಿ ಆ ಮೂಲಕ ವೈರಾಗ್ಯ ಉದಿಸಿ ಸೀತೆಯ ಮೇಲಿನ ಕಾಮ ವ್ಯಾಮೋಹವು ಹೋಯಿತು. ಹೇಗೆ ಕಲಕಿ ಹೋದ ನೀರು ಮತ್ತೆ ತಿಳಿಯಾಗುತ್ತದೆಯೋ ಹಾಗೆ ರಾವಣನ ಮನಸ್ಸು ತಿಳಿಯಾಯಿತು ಎಂದು ಹೇಳಿದ ಸಂದರ್ಭ ಇದಾಗಿದೆ. ಈ ಸಂದರ್ಭ ರಾವಣನ ಉದಾತ್ತ ಚರಿತೆಗೆ ಹಿಡಿದ ಕೈಗನ್ನಡಿ ಅಂತಿದೆ. ಇನ್ನು ಏಳನೆಯ ಸಂದರ್ಭವನ್ನ ನೋಡೋಣ. ಉದಾತ್ತನೋಳ್ ಪುಟ್ಟದಂತೆ ನೀರಿರಾಗಂ. ಕವಿ ನಾಗಚಂದ್ರ ಬರೆದಿರುವ ಕದಡಿದ ಸಲಿಲಂ ತಿಳಿವೊಂದದೆ ಎಂಬ ಕಾವ್ಯ ಭಾಗದಿಂದ ಈ ವಾಕ್ಯವನ್ನ ಆರಿಸಿಕೊಳ್ಳಲಾಗಿದೆ. ಕವಿ ನಾಗಚಂದ್ರನು ರಾವಣನು ಮೂಲ ಸ್ವಭಾವನ ಅಂದ್ರೆ ಕವಿ ನಾಗಚಂದ್ರನು ರಾವಣನ ಮೂಲ ಸ್ವಭಾವವನ್ನ ಕುರಿತು ಹೇಳಿದ ಮಾತು ಇದಾಗಿದೆ. ಮೂರ್ಛೆ ಹೋದ ಸೀತೆಯ ಪ್ರತಿಭಕ್ತಿಯನ್ನ ಕಂಡು ಆ ಪರಿಭಕ್ತಿಯನ್ನ ಕಂಡು ಪರಾಂಗನ ವಿರತಿ ವ್ರತಧಾರಿಯಾದ ರಾವಣನಿಗೆ ಸೀತೆಯ ಮೇಲಿನ ಕಾಮ ವ್ಯಾಮೋಹ ಹೋಗಿ ಆಕೆಯ ಮೇಲೆ ಕರುಣೆ ವೈರಾಗ್ಯ ಉಂಟಾಗಿ ಮನಸ್ಸು ತಿಳಿಯಾಗಿ ಉದಾತ್ತ ವ್ಯಕ್ತಿತ್ವ ಉಂಟಾಗಿ ಸೀತೆಯ ಮೇಲೆ ಸ್ಥಿರವಾದ ಗೌರವ ಉದಿಸುತ್ತೆ ಎಂದು ಹೇಳುವಾಗ ಪ್ರಸ್ತುತ ಮೇಲಿನ ವಾಕ್ಯ ಬಂದಿದೆ. ಈ ಸಂದರ್ಭ ರಾವಣನ ಉದಾತ್ತ ಗುಣಕ್ಕೆ ಹಿಡಿದ ಕೈಗನ್ನಡಿ ಅಂತಿದೆ. ಇನ್ನು ಎಂಟನೆಯ ಒಂದು ಸಂದರ್ಭವನ್ನು ನೋಡೋಣ. ಅಪೇಕ್ಷಿಸುವನೇ ಗುಣಹಾನಿಯನೆನ್ನ ಪಾಪದಿ. ಕವಿ ನಾಗಚಂದ್ರ ಬರೆದಿರುವ ಕದಡಿದ ಸಲಿಲಂ ತಿಳಿವೊಂದದೆ ಎಂಬ ಕಾವ್ಯ ಭಾಗದಿಂದ ಈ ವಾಕ್ಯವನ್ನ ಆರಿಸಿಕೊಳ್ಳಲಾಗಿದೆ. ರಾವಣನು ತನ್ನ ಆಪ್ತ ವರ್ಗದವರಿಗೆ ಹೇಳಿದ ಮಾತು ಇದಾಗಿದೆ: ಸೀತೆ ರಾವಣನ ಶ್ರೇಷ್ಠವಾದ ಆಭರಣ ವಸ್ತ್ರ ದೇಹ ಸೌಂದರ್ಯವನ್ನು ಇಷ್ಟಪಡದೆ ಆತನ ರಾಜ್ಯ ಲಕ್ಷ್ಮಿಯನ್ನ ಅಂದ್ರೆ ವೈಭವವನ್ನ ಹುಲ್ಲು ಕಟ್ಟಿಗೆ ಸಮಾನವಾಗಿ ಭಾವಿಸ್ತಾಳೆ. ಸೀತೆಯ ಪತಿಭಕ್ತಿಯನ್ನರಿತ ಪೌರುಷ ಪ್ರಣಯನಾದ ಪರಾಕ್ರಮಿಯಾದ ರಾವಣನು ನಾನು ಇನ್ನು ಸೀತೆಯನ್ನು ಬಯಸಿದರೆ ತನ್ನ ಗುಣದ ಹಾನಿಯನ್ನ ತಾನೇ ಮಾಡಿಕೊಂಡಂತಾಗುತ್ತೆ ಎಂದು ಪಶ್ಚಾತ್ತಾಪದ ಮಾತುಗಳನ್ನಾಡುವ ಸಂದರ್ಭ ಇದಾಗಿದೆ. ಈ ಸಂದರ್ಭ ರಾವಣನ ಮನಪರಿವರ್ತನೆ ಮತ್ತು ಘನ ವ್ಯಕ್ತಿತ್ವಕ್ಕೆ ಹಿಡಿದ ಕೈಗನ್ನಡಿ ಅಂತಿದೆ. ಇನ್ನು ಒಂಬತ್ತನೆಯ ಸಂದರ್ಭವನ್ನ ನೋಡೋಣ. ಏನು ಒಂಬತ್ತನೆಯ ಸಂದರ್ಭ? ಕಂದರ್ಪ ವಿನೋಹದಿಂಗದಲ್ಲಿದೆ. ಕವಿ ನಾಗಚಂದ್ರ ಬರೆದಿರುವ ಕದಡಿದ ಸಲಿಲಂ ತಿಳಿವೊಂದದೆ ಎಂಬ ಕಾವ್ಯ ಭಾಗದಿಂದ ಈ ವಾಕ್ಯವನ್ನು ಆರಿಸಿಕೊಳ್ಳಲಾಗಿದೆ. ರಾವಣನು ತನ್ನ ಆಪ್ತ ವರ್ಗದವರಿಗೆ ಹೇಳಿದ ಮಾತು ಇದಾಗಿದೆ: ಮೂರ್ಛೆ ಹೋದ ಸೀತೆಯ ಪ್ರತಿಭಕ್ತಿಯನ್ನು ಕಂಡ ರಾವಣನಿಗೆ ಸೀತೆಯ ಮೇಲೆ ವೈರಾಗ್ಯ ಉಂಟಾಗಿ ಪ್ರಾಣ ಪ್ರಿಯರಾದ ರಾಮ ಸೀತೆಯನ್ನು ನಾನು ನನ್ನ ಕರ್ಮ ವಶದ ಕಾರಣದಿಂದ ಕಾವ್ಯ ವ್ಯಾಮೋಹಕ್ಕೆ ಒಳಗಾಗಿ ದೂರ ಮಾಡಿದೆ ಎಂದು ಪಶ್ಚಾತ್ತಾಪ ಪಡುವ ಸಂದರ್ಭ ಇದಾಗಿದೆ. ಈ ಸಂದರ್ಭ ರಾವಣನ ಮನ ಪರಿವರ್ತನೆ ಮತ್ತು ಘನ ವ್ಯಕ್ತಿತ್ವಕ್ಕೆ ಹಿಡಿದ ಕೈಗನ್ನಡಿಯಂತಿದೆ. ಇನ್ನು ಹತ್ತನೆಯ ಒಂದು ಸಂದರ್ಭವನ್ನ ನೋಡೋಣ. ರಣಾಗ್ರದೊಳ್ ಹಿಡಿದು ತಂದಾಂ ಕೊಟ್ಟೆಪೆಂ. ಕವಿ ನಾಗಚಂದ್ರ ಬರೆದಿರುವ ಕದಡಿದ ಸಲಿಲಂ ತಿಳಿವೊಂದದೆ ಎಂಬ ಕಾವ್ಯ ಭಾಗದಿಂದ ಈ ವಾಕ್ಯವನ್ನ ಆರಿಸಿಕೊಳ್ಳಲಾಗಿದೆ. ರಾವಣನು ತನಗೆ ತಾನೇ ಹೇಳಿಕೊಳ್ಳುವ ಮಾತು ಇದಾಗಿದೆ: ಸೀತೆಯನ್ನು ಪುನಃ ರಾಮನಿಗೆ ಒಪ್ಪಿಸಬೇಕೆಂದು ಯೋಚಿಸಿದ ರಾವಣನು
ತನ್ನ ಕ್ಷತ್ರಿಯ ಸಹಜವಾದ ಪರಾಕ್ರಮ ಸಾಮರ್ಥ್ಯ ಬಿರುದುಗಳಿಗೆ ಧಕ್ಕೆ ಮಾಡಿಕೊಳ್ಳದಂತೆ ಯೋಚಿಸಿ ಸೀತೆಯನ್ನು ಸುಮ್ಮನೆ ರಾಮನಿಗೆ ಒಪ್ಪಿಸದೆ ಯುದ್ಧ ಮಾಡಿ ರಾಮ ಲಕ್ಷ್ಮಣರನ್ನು ವಿರತರನ್ನಾಗಿ ಮಾಡಿ ಸೆರೆ ಹಿಡಿದು ತಂದು ಅನಂತರ ರಾಮನಿಗೆ ಸೀತೆಯನ್ನು ಒಪ್ಪಿಸಬೇಕೆಂದು ಯೋಚಿಸುವ ಸಂದರ್ಭ ಇದಾಗಿದೆ. ಈ ಸಂದರ್ಭ ರಾವಣನ ವೀರತ್ವಕ್ಕೆ ಪರಾಕ್ರಮಕ್ಕೆ ಘನತೆ ಗೌರವಕ್ಕೆ ಹಿಡಿದ ಕೈಗನ್ನಡಿಯಾಗಿದೆ. ಇನ್ನು ಈ ಒಂದು ಗದ್ಯ ಭಾಗಕ್ಕೆ ವ್ಯಾಕರಣಾಂಶಕ್ಕೆ ಸಂಬಂಧಪಟ್ಟ ಹಾಗೆ ಏನೇನು ನಾನಾರ್ಥಕ ಪದಗಳು ಕೇಳ್ತಾರೆ, ಏನೇನು ತತ್ಸಮ ತದ್ಭವ ರೂಪಗಳನ್ನ ಕೇಳ್ತಾರೆ, ಇನ್ನು ವ್ಯಾಕರಣ ಭಾಗಕ್ಕೆ ಸಮಾನಾರ್ಥಕ ಪದಗಳು ಹಾಗೆ ಪದಗಳ ಅರ್ಥ ವ್ಯತ್ಯಾಸದ ಬಗ್ಗೆನೂ ಕೂಡ ಈಗ ನಾವು ತಿಳ್ಕೊಳ್ಳೋಣ. ಅದರಲ್ಲಿ ಮೊದಲನೇ ಮೇನಲ್ಲಿ ವ್ಯಾಕರಣ ಭಾಗಕ್ಕೆ ಸಂಬಂಧಪಟ್ಟ ಹಾಗೆ ನಾನಾರ್ಥಕ ಪದಗಳನ್ನ ಕೇಳಿದ್ದಾರೆ. ಅದರಲ್ಲಿ ಮೊದಲನೇದು ಸೋಳ್ ಅಂತಂದ್ರೆ ಸರದಿ ಸಮಯ. ಎರಡನೇದು ಕರ, ಕರ ಅಂದ್ರೆ ಕೈ ತೆರಿಗೆ. ಮೂರನೇದು ರಾಗ, ರಾಗ ಅಂದ್ರೆ ಪ್ರೀತಿ ಬಣ್ಣ. ನಾಲ್ಕನೇದು ಕಳೆ ಅಂದ್ರೆ ಕಾಂತಿ. ಬಿಡು ಬೇಡದ ಸಸ್ಯ ಅಂತ ಹೇಳ್ತೀವಿ. ಮೊರೆ ಅಂತಂದ್ರೆ ಅರಸ ಸಿಗು, ದೊರೆ, ದೊರೆ ಅಂತಂದ್ರೆ ಅರಸ ಸಿಗು ಅನ್ನುವಂತಹ ಅರ್ಥವನ್ನ ಕೊಡುತ್ತೆ. ಬಗೆ ಅಂತಂದ್ರೆ ವಿಧ ಮನಸ್ಸು ಎಂಬ ಅರ್ಥವನ್ನ ಕೊಡುತ್ತೆ. ಗಂಡ ಪತಿ ಆದ ಅಪಾಯ ಅನ್ನುವಂತಹ ಒಂದು ಅರ್ಥವನ್ನ ಕೊಡುತ್ತೆ ವಿದ್ಯಾರ್ಥಿ ಮಿತ್ರರೇ. ಇನ್ನು ತತ್ಸಮ ರೂಪವನ್ನ ನೋಡೋದಾದ್ರೆ ಜಸ ಯಶ, ಬನ್ನ ಭಂಗ, ಬೀರ ವೀರ, ಮೊಗ ಮುಖ, ಪರೀಕ್ಷಿಸು ಪರೀಕ್ಷಿಸು. ಇನ್ನು ಸಮಾನಾರ್ಥಕ ಪದಗಳನ್ನ ನೋಡೋಣ. ಪ್ರಮೋದ ಸಂತೋಷ ಆನಂದ ಸುಖ. ಸಲಿಲ ಅಂದ್ರೆ ನೀರು ಜಲ. ವಕ್ತ್ರ ಸಮಾನಾರ್ಥಕ ಪದ ಮುಖ ವದನ. ನೀಲಿ ರಾಗ ಶಾಶ್ವತವಾದ ಗೌರವ ದೃಢ ಪ್ರೀತಿ ಸ್ಥಿರತೆ. ಇನ್ನು ಪರಾಭವ ಸೋಲು ಅಪಜಯ. ಇನ್ನು ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಪರಾಕ್ರಮ ಶೌರ್ಯ ಅಂತ ಹೇಳ್ತೀವಿ. ಯಾವುದಕ್ಕೆ? ಕಡುಪ ಅನ್ನುವಂಥದ್ದು. ಕಡುಪ ಅನ್ನುವಂಥದ್ದು ಪರಾಕ್ರಮ ಶೌರ್ಯ ಅಂತ ಹೇಳ್ತೀವಿ. ಇನ್ನು ಅರ್ಥ ವ್ಯತ್ಯಾಸ ಗುರುತಿಸಿ ಅಂತ ಕೇಳ್ತಾರೆ. ಕೇಚರ ಅಂತಂದ್ರೆ ಯಕ್ಷ ಗಂಧರ್ವ ಅಂತ ಹೇಳ್ತೀವಿ. ಕಚರ ಅಂತಂದ್ರೆ ರಾಕ್ಷಸ ಅಂತ ಹೇಳ್ತೀವಿ. ಇದಿಷ್ಟು ಕದಡಿದ ಸಲಿಲಂ ತಿಳಿವೊಂದದೆ ಪದ್ಯಪಾದದ ಸಂಪೂರ್ಣವಾದಂತಹ ನೋಟ್ಸ್ ಆಗಿದೆ. ವಿವರಣೆಯ ಸಮೇತದ ನೋಟ್ಸ್ ಆಗಿದೆ. ಹಾಗೆ ವ್ಯಾಕರಣ ಭಾಗಕ್ಕೆ ಸಂಬಂಧಪಟ್ಟಾಗೆ ಎಲ್ಲಾ ವಿಷಯಗಳನ್ನು ಕೂಡ ನಾವು ನಿಮಗೆ ತಿಳಿಸ್ಕೊಟ್ಟಿದ್ದೀವಿ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಈ ಒಂದು ವಿಡಿಯೋವನ್ನ ಎಲ್ಲರಿಗೂ ಕೂಡ ಶೇರ್ ಮಾಡಿ. ಇನ್ನೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಹಾಗೆ ನಿಮ್ಮ ಎಲ್ಲ ಮಿತ್ರರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಈ ಒಂದು ಗದ್ಯ ಭಾಗದ ನೋಟ್ಸ್ ಅನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಹೊಸ ನೋಟ್ಸ್ ಹೊಸ ವಿವರಣೆಯ ಜೊತೆ ಬರ್ತೀನಿ, ಪಾಠದ ಜೊತೆ ಬರ್ತೀನಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ. ನೀವು ಜೀವನದಲ್ಲಿ ಏನಾದರೂ ಸಾಧನೆ ಮಾಡಬೇಕು ಎಂದಿದ್ದೀರಾ? ನಿಮಗೆ ಎಜುಕೇಷನ್ನಲ್ಲಿ ಅತ್ಯುತ್ತಮವಾದಂತಹ ಅಂಕಗಳನ್ನು ಗಳಿಸಬೇಕೇ? ಹಾಗಾದರೆ ಇಲ್ಲಿದೆ ಅನ್ ಅಕಾಡೆಮಿ ಅನ್ನುವಂತಹ ಪ್ಲ್ಯಾಟ್ಫಾರ್ಮ್. ಈ ಒಂದು ಅನ್ ಅಕಾಡೆಮಿ ಪ್ಲ್ಯಾಟ್ಫಾರ್ಮ್ನಲ್ಲಿ KCETಗೆ ಸಂಬಂಧಪಟ್ಟ ಹಾಗೆ ಇನ್ನೂ ಹಲವಾರು ಕೋರ್ಸ್ಗಳಿಗೆ ನಿಮಗೆ ನಿಮ್ಮ ಮನೆಯ ಬಾಗಿಲಿಗೆ ಹತ್ತಿರದಲ್ಲೇ ನಿಮ್ಮ ಮೊಬೈಲ್ನಲ್ಲೇ ನೀವು ಹಲವಾರು ವಿಷಯಗಳನ್ನು ವೀಕ್ಷಿಸಬಹುದು ವೀಕ್ಷಕರೇ. ಹಾಗೆಯೇ ಈ ಒಂದು ಅನ್ ಅಕಾಡೆಮಿಯಲ್ನ ಪ್ಲೇಸ್ಟೋರ್ನಲ್ಲಿ ನೀವು ಮಿಲಿಯನ್ ಗಟ್ಟಲೆ ಸಬ್ಸ್ಕ್ರೈಬರ್ನ ನೋಡಬಹುದು. ನೀವು ಕೂಡ ಪ್ಲೇಸ್ಟೋರ್ನಲ್ಲಿ ಈ ಒಂದು ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡಿಲ್ಲ ಅಂತಂದರೆ ಈಗಲೇ ಡೌನ್ಲೋಡ್ ಮಾಡಿಕೊಂಡು ಎಲ್ಲ ಶೈಕ್ಷಣಿಕ ಮಹತ್ವದ ಮಾಹಿತಿಗಳನ್ನು ಪಡಿತಾ ಹೋಗಿ ಈ ಒಂದು ಅವಕಾಶವನ್ನು ಸದುಪಯೋಗ ಪಡಿಸಿಕೊಳ್ಳಿ. ಮಿಸ್ ಮಾಡಿಕೊಳ್ಳದೆ ಈ ಅನ್ ಅಕಾಡೆಮಿ ಯೂಟ್ಯೂಬ್ ಚಾನೆಲ್ನಲ್ಲಿಗೂ ಕೂಡ ಹಲವಾರು ವಿಷಯಗಳು ಸಿಗ್ತವೆ. ಈ ಒಂದು ಮಾಹಿತಿಯನ್ನು ಉಪಯೋಗಿಸಿಕೊಳ್ಳಿ. ಹಾಗೆಯೇ ಅನ್ ಅಕಾಡೆಮಿ ಅವರಿಂದ ಕರ್ನಾಟಕ CETಗೆ ಸಂಬಂಧಪಟ್ಟ ಹಾಗೆ ಫ್ರೀ ಕ್ಲಾಸಸ್ ಹಾಗೆಯೇ ಟೆಸ್ಟ್ಗಳನ್ನು ನಡೆಸಲಾಗ್ತಾ ಇದೆ. ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ, ಫಿಸಿಕ್ಸ್, ಕೆಮಿಸ್ಟ್ರಿ ಮತ್ತು ಮ್ಯಾಥಮೆಟಿಕ್ಸ್ ಇನ್ನು ಮುಂತಾದ ವಿಷಯಗಳಿಗೆ KCETಗೆ ಸಂಬಂಧಪಟ್ಟ ಹಾಗೆ ಟೆಸ್ಟ್ಗಳನ್ನು ನಡೆಸಲಾಗುತ್ತೆ. ಈ ಒಂದು ಅವಕಾಶವನ್ನು ಸದುಪಯೋಗಪಡಿಸಿಕೊಳ್ಳಿ.